ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಳೆದ 15 ದಿನಗಳಿಂದ ನಡೆದಿದ್ದ ಚಂಪಾಷಷ್ಠಿಯ ಉತ್ಸವಗಳಿಗೆ ತೆರೆ ಬಿದ್ದಿದೆ. ಕ್ಷೇತ್ರದಲ್ಲಿ ನೀರು ಬಂಡಿ ಉತ್ಸವ ನಡೆದಿದ್ದು, ಕ್ಷೇತ್ರದ ಹೊರಾಂಗಣದಲ್ಲಿ ನೀರಿನಲ್ಲಿ ದೇವರ ಬಲಿ ನಡೆಯಿತು. ವಿಶೇಷವಾಗಿ ಅಂಗಣದಲ್ಲಿ ನೀರು ತುಂಬಿ ಭಕ್ತರ ಹಾಗೂ ಕ್ಷೇತ್ರದ ಆನೆಯ ನೀರಾಟ ಗಮನ ಸೆಳೆದಿತ್ತು. ಪ್ರಸಿದ್ಧ ಯಾತ್ರಾ ಕ್ಷೇತ್ರವಾಗಿರುವ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆನೆ ಯಶಸ್ವಿನಿ ನೀರು ಬಂಡಿ ಉತ್ಸವದಲ್ಲಿ ಭಾಗಿಯಾಗಿತ್ತು. ಕ್ಷೇತ್ರದ ಹೊರಾಂಗಣದಲ್ಲಿ ಭಕ್ತರು ಹಾಗೂ ಆನೆ ಯಶಸ್ವಿನಿ ಫುಲ್ ಎಂಜಾಯ್ ಮಾಡಿದರು. ಅಂಗಣದಲ್ಲಿ ನೀರು ನಿಲ್ಲಿಸಿ ನೀರಿನಲ್ಲಿ ಸುಬ್ರಹ್ಮಣ್ಯ ದೇವರನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ಅಂಗಣಕ್ಕೆ ಸುತ್ತು ಬರಲಾಗುತ್ತದೆ. ಬಳಿಕ ಗರ್ಭಗುಡಿ ಪ್ರವೇಶಿಸುವ ದೇವರ ವಿಗ್ರಹ ಮುಂದಿನ ಚಂಪಾಷಷ್ಠಿ ಉತ್ಸವಕ್ಕೆ ಹೊರತರಲಾಗುತ್ತದೆ. ದೇವರು ಗರ್ಭಗುಡಿ ಪ್ರವೇಶಿಸ್ತಾ ಇದ್ದಂತೆ ಶುರುವಾಗೋದೇ ಭಕ್ತರ ಹಾಗೂ ಆನೆ ಯಶಸ್ವಿನಿಯ ನೀರಾಟ. ದೇವರ ಪಲ್ಲಕ್ಕಿಯ ಮುಂದೆ ಗಂಭೀರ ಹೆಜ್ಜೆ ಹಾಕಿ ಬರೋ ಯಶಸ್ವಿನಿ ಕೂಡ ದೇವರು ಗರ್ಭಗುಡಿ ಸೇರಿದ ತಕ್ಷಣ ಭಕ್ತರ ನಡುವೆ ಬಂದು ನೀರಾಟದಲ್ಲಿ ಭಾಗಿಯಾಗುತ್ತದೆ. ಭಕ್ತರು ಯಶಸ್ವಿನಿಗೆ ನೀರು ಎರಚಿದಂತೆ ಯಶಸ್ವಿನಿ ಕೂಡ ನಾನೇನು ಕಡಿಮೆ ಇಲ್ಲ ಅಂತ ಕಾಲಿನಿಂದ ಹಾಗೂ ಸೊಂಡಿಲಿನಿಂದ ಭಕ್ತರಿಗೆ ನೀರಿನ ಅಭಿಷೇಕ ಮಾಡುತ್ತದೆ. ಒಮ್ಮೆ ನೀರಿನಲ್ಲಿ ಮಲಗಿದ್ರೆ ಮತ್ತೊಮ್ಮೆ ಎದ್ದು ಕಾಲಲ್ಲೇ ನೀರು ರಟ್ಟಿಸುತ್ತಾ ಓಡೋ ಯಶಸ್ವಿನಿಯ ತುಂಟಾಟ. ಮಕ್ಕಳು ವೈದ್ಯರು ಎನ್ನದೆ ಎಲ್ಲರೂ ಯಶಸ್ವಿನಿಗೆ ಮಾಡೋ ಕೀಟಲೆ ಇದು ಸರಿಸುಮಾರು 1 ಗಂಟೆಗಳ ಕಾಲ ನಡೆಯುತ್ತದೆ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಜಾತ್ರೆ ಮುಗಿದ ಮೇಲೆ ದೇವರ ಜಳಕ ಇರೋ ರೀತಿಯಲ್ಲೇ ಈ ನೀರು ಬಂಡಿ ಉತ್ಸವ ಇದೆ. ಆದರೆ ಇಲ್ಲಿ ದೇವರು ಜಳಕ ಮಾಡದೆ ಭಕ್ತರು ಹಾಗೂ ಕ್ಷೇತ್ರದ ಆನೆ ನೀರಾಟ ಆಡುವ ಮೂಲಕ ಉತ್ಸವ ಸಂಪನ್ನಗೊಳ್ಳುವುದು ವಿಶೇಷ.